ಸಾಲ ಕೊಟ್ಟಿದ್ದ ಹಣ ವಾಪಸ್ ಕೊಡಕ್ಕೆ ಮನೆಗೆ ಬಂದವಳು ಕೈಚಳಕ ತೋರಿಸಿ ಚಿನ್ನವನ್ನೇ ಹೊತ್ತೊಯ್ದಿದ್ದಾಳೆ. ಸುಳ್ಯದಲ್ಲಿ ನಡೆದ ಈ ಶಾಕಿಂಗ್ ಕಳ್ಳತನಕ್ಕೆ ಈಗ ಪೊಲೀಸರು ಕ್ಲೈಮ್ಯಾಕ್ಸ್ ಬರ್ದಿದ್ದಾರೆ. ಸಾಲ ಕೊಟ್ಟ ಮನೆಗೆ ಕನ್ನ ಹಾಕಿದ ಆ ಚಾಲಾಕಿ ಮಹಿಳೆಯ ಕಥೆಯೇನು ನೋಡಿ. ಸುಳ್ಯ ಕಸಬಾದ ಪುಣ್ಯಶ್ರೀ ಅವರ ತಂದೆ ಶ್ರುತಿ ಅಲಿಯಾಸ್ ವಿಶ್ಮಿತಾ ಅನ್ನೋ ಮಹಿಳೆಗೆ 6 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ರು. ಅದೇ ದುಡ್ಡನ್ನ ವಾಪಸ್ ಕೊಡಕ್ಕೆ ಏಪ್ರಿಲ್ 7ರಂದು ಶ್ರುತಿ ಮನೆಗೆ ಬಂದಿದ್ರು. ಆದ್ರೆ ಅಲ್ಲಿ ಹಣ ಕೊಡೋದನ್ನ ಬಿಟ್ಟು ಯಾರೂ ಇಲ್ಲದ ಸಮಯ ನೋಡಿ ಕಪಾಟಿನಲ್ಲಿದ್ದ 62 ಗ್ರಾಂ ಚಿನ್ನದ ಮೇಲೆ ಕಣ್ಹಾಕಿದ್ದಾರೆ. ಕಪಾಟಿನಲ್ಲಿದ್ದ ಬರೋಬ್ಬರಿ 5 ಲಕ್ಷ ರೂಪಾಯಿ ಮೌಲ್ಯದ ಒಡವೆಗಳನ್ನ ಎಗರಿಸಿ ಪರಾರಿಯಾಗಿದ್ರು. ಕೆಲಸ ಮುಗಿಸಿ ಬಂದ ಪುಣ್ಯಶ್ರೀಗೆ ಕಪಾಟಿನ ಕೀ ಕಂಡು ಡೌಟ್ ಬಂತು. ಒಳಗೆ ನೋಡಿದ್ರೆ ಲಕ್ಷಾಂತರ ರೂಪಾಯಿ ಒಡವೆ ಮಾಯ. ತಕ್ಷಣ ಸುಳ್ಯ ಪೊಲೀಸರಿಗೆ ದೂರು ನೀಡಿದ್ರು. ತನಿಖೆ ಆರಂಭಿಸಿದ ಪೊಲೀಸರು ಶ್ರುತಿ ಮತ್ತು ಆಕೆಗೆ ಸಾಥ್ ನೀಡಿದ ಪ್ರದೀಪ್ ಅನ್ನೋ ವ್ಯಕ್ತಿಯನ್ನ ಸುತ್ತುವರೆದು ಅರೆಸ್ಟ್ ಮಾಡಿದ್ದಾರೆ. ಕಳುವಾದ ಒಂದೊಂದು ಚಿನ್ನದ ಚೂರನ್ನು ಈಗ ರಿಕವರಿ ಮಾಡಲಾಗಿದೆ. ಹೊಸ ಬಿಎನ್ಎಸ್ ಕಾಯ್ದೆಯಡಿ ಇವರ ಮೇಲೆ ಈಗ ಕೇಸ್ ದಾಖಲಾಗಿದೆ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸಹಾಯ ಮಾಡಿದವರ ಮನೆಯಲ್ಲೇ ಕಳ್ಳತನ ಮಾಡಿರೋ ಈ ಜೋಡಿಯ ಬಗ್ಗೆ ನಿಮಗೇನನಿಸುತ್ತೆ? ಕಮೆಂಟ್ ಮಾಡಿ. ದಕ್ಷಿಣ ಕನ್ನಡದ ಇತ್ತೀಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.